ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಸುದೈವ ಕುಟುಂಬ ಎಂಬ ಅತ್ಯದ್ಭುತ ಪರಿಕಲ್ಪನೆ ಇರುವ ನಮ್ಮ ಭರತ ಖಂಡದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಸ್ವಾರ್ಥರಹಿತ ಹಾಗೂ ಸಮಷ್ಟಿಯ ಚಿಂತನೆಯೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞಾದಿಗಳು ನಡೆಯುತ್ತಿರುವ ವಿಚಾರ ಇಂದು ನಿನ್ನೆಯದಲ್ಲ, ಯುಗಾಂತರದಿಂದಲೂ ನಡೆದುಕೊಂಡು ಬಂದಿದೆ. ಜ್ಞಾನಿಗಳು ಹೇಳುವಂತೆ ನಮ್ಮ ಭರತ ಭೂಮಿಯಲ್ಲೇ ವಿಶಿಷ್ಟವಾದ ಆಧ್ಯಾತ್ಮಿಕ ಶಕ್ತಿ ಇದೆ, ಅಪ್ರತಿಮ ಜ್ಞಾನವಿದೆ, ಪ್ರಪಂಚವನ್ನೇ ನಿಬ್ಬೆರಗಾಗಿಸುವ ಅನುಪಮ ದೈವೀ ರಕ್ಷೆ ಇದೆ. ಅದಕ್ಕೆ ಕಾರಣ ನಮ್ಮ ಯೋಗಿ ಯತಿ ಮುನಿ ಮುಮುಕ್ಷುಗಳು ಋಷಿಗಳು ಕಾಲಕಾಲಕ್ಕೆ ಸೂಕ್ತವಾದ ಯಾಗ ಯಜ್ಞಗಳನ್ನು ನಡೆಸುತ್ತಿರುವುದು. ಇಂದು ಯಾಗ ಹೋಮ ಹವನಗಳು ವಿರಳವಾಗಿದೆಯಾದರೂ ಮಂಗಳೂರು ತಾಲೂಕಿನ ಪಾವಂಜೆ ಎಂಬ ನಂದಿನಿ ನದಿಯ ತಟಾಕದಲ್ಲಿರುವ ಯಾಗ ಭೂಮಿಯಲ್ಲಿ ನಿರಂತರವಾಗಿ ಯಾಗ ಯಜ್ಞಗಳು ನಡೆಯುತ್ತಲೇ ಇರುತ್ತವೆ. ಇದೀಗ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಪಸರಿಸಿ ಉತ್ತಮ ಸಮಾಜದ ನಿರ್ಮಾಣದ ದೃಷ್ಟಿಯಲ್ಲಿ ಮಹಾವೃತ ದೀರ್ಘ ಸತ್ರ ಯಾಗ ಆರಂಭಗೊಂಡಿದೆ.
ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಪೂರ್ವೋತ್ತರ ಮೀಮಾಂಸಕರಾಗಿರುವ ವೇದ ಕೃಷಿಕ ಪೂಜ್ಯ ಕೆ.ಎಸ್. ನಿತ್ಯಾನಂದ ಸ್ವಾಮೀಜಿಯವರ ನಿರ್ದೇಶನದಲ್ಲಿ 206 ದಿನಗಳ ಕಾಲ ನಡೆಯಲಿರುವ, ಅಂದರೆ 6 ತಿಂಗಳ ಕಾಲ ನಡೆಯಲಿರುವ ಈ ಮಹಾವೃತ ದೀರ್ಘ ಸತ್ರ ಯಾಗ ಆರಂಭಗೊಂಡಿದ್ದು ವಿಜಯದಶಮಿಯಂದು, ಅಂದರೆ ಅಕ್ಟೋಬರ್ 8ನೇ ತಾರೀಕಿನ ಮಂಗಳವಾರದಂದು. ಶಾರದ್ವತ ಯಜ್ಞಾಂಗಣದಲ್ಲಿ ಪ್ರತಿನಿತ್ಯವೂ ಬೆಳಿಗ್ಗೆ ಯಾಗ ಹೋಮಗಳು ನಡೆಯುತ್ತಿದ್ದು, ದಿನಕ್ಕೊಂದು ಉಪನಿಷತ್ತಿನ ಬಗ್ಗೆ ಚಿಂತನೆಯೂ ನಡೆಯುತ್ತದೆ. ಈ ಹೋಮದಲ್ಲಿ ಜಾತಿ ಭೇದವಿಲ್ಲದೆ, ಹೆಣ್ಣು ಗಂಡು ಎಂಬ ಪರಿಭೇದವಿಲ್ಲದೆ ಯಾರು ಕೂಡ ಈ ಯಾಗ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶವಿದೆ. ಯಜ್ಞಕುಂಡದ ಸುತ್ತ ಪದ್ಮಾಸನ ಹಾಕಿ ಕೂರಲು ಕಷ್ಟವಾಗುವಂತಹವರು ಕೂಡ ಕುರ್ಚಿಯಲ್ಲೇ ಕುಳಿತು ಹೋಮಿಸುವುದಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದ್ದು ಇಲ್ಲಿನ ಇನ್ನೊಂದು ವೈಶಿಷ್ಟ್ಯ. ಈ ಮಹಾಯಾಗದಲ್ಲಿ 6 ಜನ ನಿಯುಕ್ತರು ಮತ್ತು ಅಧ್ವರ್ಯಗಳು, ಯಾಗಾಧ್ಯಕ್ಷರು ನಿರಂತರವಾಗಿ 6 ತಿಂಗಳ ಕಾಲ ಪಾವಂಜಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿ ಯಾಗದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ಈ ಹಿಂದೆಯೂ ಸಾಕಷ್ಟು ಯಾಗಗಳು ನಡೆದಿರುವ ಹಿನ್ನೆಲೆಯುಳ್ಳ ಈ ಪಾವಂಜಿ ಕ್ಷೇತ್ರದಲ್ಲಿ ಕೆ.ಎಸ್. ನಿತ್ಯಾನಂದ ಸ್ವಾಮೀಜಿಯವರ ನಿರ್ದೇಶನದಲ್ಲಿ ಈ ಹಿಂದೆ ಗಾಯತ್ರಿ ಯಜ್ಞ, ಬಳಿಕ ಪುಂಡರೀಕ ಯಾಗ, ಆನಂತರ ಸೌತ್ರಮಣಿ ಗವಾಮಯನ ಯಾಗ, ಅದರ ಬಳಿಕ ವಿಶ್ವಜಿಗೀಷದ್ ಯಾಗ ನಡೆದಿದ್ದು, ಇದೀಗ ಲೋಕಕ್ಕೆ ಜ್ಞಾನವನ್ನು ಪಸರಿಸುವ ದೃಷ್ಟಿಯಲ್ಲಿ ಈ ಒಂದು ವಿಶಿಷ್ಟ ಯಾಗವನ್ನು ಕೈಗೊಳ್ಳಲಾಗಿದೆ. ಒಂದು ಕಡೆ ಯಾಗ ಪ್ರಕ್ರಿಯೆಗಳು ನಡೆಯುತ್ತಿದ್ದರೆ ಮತ್ತೊಂದೆಡೆ ಪ್ರತಿದಿನವೂ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯುತ್ತದೆ. ಪ್ರತಿದಿನ ಮಧ್ಯಾಹ್ನ ಸಹಸ್ರಾರು ಭಕ್ತ ಜನರು ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಆ ಬಳಿಕ ನಿತ್ಯವೂ ಭಜನಾ ಕಾರ್ಯಕ್ರಮ ನಡೆಯುತ್ತದೆ. ಜಯ ಜಗದೀಶ್ವರಿ ಮಾತ ಸರಸ್ವತಿ ಶರಣಾಗತ ಪ್ರತಿಪಾಲನಹಾರಿ ಚಂದ್ರಬಿಂಬ ಸಮ ವದನ ವಿರಾಜೆ ಚಂದ್ರಬಿಂಬ ಸಮ ವದನ ವಿರಾಜೆ. ಅದೇ ರೀತಿ ಈ ಯಾಗದ 206 ದಿನಗಳ ಕಾಲವು, ಅಂದರೆ ಪ್ರತಿದಿನವೂ ಮಧ್ಯಾಹ್ನ ಸರಿಸುಮಾರು 3:30ರಿಂದ ಚಿಂತನ ಮಂಥನ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯುತ್ತದೆ.
ಸುಮಾರು 2 ತಾಸುಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅಂದಿನ ದಿನ ನಡೆದ ಉಪನಿಷತ್ತಿನ ಬಗ್ಗೆ ವಿಶೇಷವಾದಂತಹ ವಿವರಣೆಯನ್ನು ನೀಡುವುದರ ಜೊತೆಗೆ ಜಿಜ್ಞಾಸುಗಳು ಕೇಳುವ ಪ್ರಶ್ನೆಗಳಿಗೆ ವೇದ ಕೃಷಿಕ ಕೆ.ಎಸ್. ನಿತ್ಯಾನಂದ ಸ್ವಾಮೀಜಿ ಅವರು ಸಮರ್ಪಕವಾಗಿ ಉತ್ತರವನ್ನು ನೀಡುತ್ತಾರೆ. ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತು ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದ್ದು ಇನ್ನಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಿರೀಕ್ಷಿಸಲಾಗುತ್ತಿದೆ. ಲೋಕೋದ್ಧಾರದ ದೃಷ್ಟಿಯಿಂದ ಎಲ್ಲರಿಗೂ ಜ್ಞಾನವೆಂಬ ಪವಿತ್ರ ಆದರ್ಶವನ್ನು ಪಸರಿಸುವ ಉದ್ದೇಶದಿಂದ ನಡೆಸಲಾಗುತ್ತಿರುವ ಈ ಯಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಶ್ನೆ ಸಂದೇಹಗಳಿಗೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಪಡೆದುಕೊಳ್ಳಲು ವಿನಂತಿಸಲಾಗಿದೆ. ಪರಬ್ರಹ್ಮ ತತ್ವದ ಬಗ್ಗೆ ನೀವು ಹೇಳಿದರೆ, ಚಿದಾನಂದ ಅವಧೂತರು ಜ್ಞಾನ ಸಿಂಧುವಿನಲ್ಲಿ ಈ ಪರಬ್ರಹ್ಮ ತತ್ವವನ್ನು ಪ್ರತಿಯೊಬ್ಬರೂ ಕೂಡ ಆ ತತ್ವಕ್ಕೆ ಹೋಗ್ಬೋದು, ಆದರೆ ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ನಾವು ನಮ್ಮೊಳಗೆ ಅರಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಈ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನೇ ಬ್ರಹ್ಮ ಅಂತ ನಾವು ಆ ಒಂದು ದ್ವೈತದಲ್ಲಿರುವವರು ನಾವು ಅದ್ವೈತಕ್ಕೆ ಹೋಗಬೇಕಾಗ್ತದೆ. ಅದ್ವೈತಕ್ಕೆ ಹೋಗುವಾಗ ನಮ್ಮಲ್ಲಿ ಎಷ್ಟೋ ದ್ವಂದ್ವಗಳು, ಆವಾಗಲೇ ಮಹನೀಯರು ಹೇಳಿದರು, ಈ ಉಪನಿಷತ್ತನ್ನು ಓದ್ತಾ ಹೋದ ಹಾಗೆ ದ್ವಂದ್ವ ನಮ್ಮಲ್ಲಿ ಬರ್ತದೆ. ಅಂದರೆ ನಾವು ದ್ವೈತದಲ್ಲಿದ್ದವರು ಅದ್ವೈತಕ್ಕೆ ಹೋಗಿ ಎಲ್ಲವೂ ಅಂದರೆ ಯಾವುದು ಸತ್ಯ ಅಲ್ಲ, ಪರಬ್ರಹ್ಮ ತತ್ವ ಒಂದೇ ಸತ್ಯ ಅನ್ನೋ ಒಂದು ಆ ನಿರ್ಣಯಕ್ಕೆ ಬರಬೇಕಿದ್ರೆ ಕೇವಲ ಧ್ಯಾನ ಹೇಳುವಂಥ ಸಾಧನೆಯೇ ಸಾಕಾಗ್ತದ ಅಂತ ಹೇಳುವಂಥದ್ದು. ಪರಬ್ರಹ್ಮ ವಸ್ತುವನ್ನು ಸೇರೋದಕ್ಕೆ ಎಲ್ಲರೂ ಅರ್ಹರೇ, ಯಾರೂ ಅನರ್ಹರಲ್ಲ. ಈಗ 6-7 ದಿವಸದಿಂದ ಅದನ್ನೇ ಹೇಳ್ಕೊಂಡು ಬಂದ ಹಿಡಿದು ಎಲ್ಲರೂ ಸಮಾನರು, ಎಲ್ಲರೂ ಒಗ್ಗೂಡಿದರೆ ಮಾತ್ರ ಒಂದು ಸಾಧನೆ ಆಗಲಿಕ್ಕೆ ಸಾಧ್ಯ ಅಂತ. ಎಲ್ಲರೂ ಸೇರ್ಬೋದು ಪರಬ್ರಹ್ಮವನ್ನು. ಆದರೆ ಅಲ್ಲಿ ನಾವು ದ್ವೈತದಿಂದ ಅದ್ವೈತದಿಂದ ದ್ವೈತಕ್ಕೂ ಹೋಗ್ತೇವೆ ಅಂತ ಹೇಳುತ್ತಲ್ಲ, ಅದು ನಿಮಗೆ 1, 2, 3 ಲೆಕ್ಕ ಕಲಿಸಿದ ಗಣಿತ ಮೇಷ್ಟ್ರ ಸಮಸ್ಯೆ. ದ್ವೈತ ಅಂದರೆ 2 ಅಲ್ಲ, ಅದ್ವೈತ ಅಂದರೆ 1 ಅಲ್ಲ. ಆ ಶಬ್ದ ಇದೆ, ಶಬ್ದ ಅರ್ಥ ಕೊಡುತ್ತೆ. ಆ ಕಾರಣಕ್ಕೆ ದ್ವೈತಾದ್ವೈತ ಚಿಂತನೆಯಲ್ಲಿ ನಾವು 1, 2 ಚಿಂತನೆಯಲ್ಲಿದ್ದೇವೆ ಅಲ್ಲ. ಯಾವುದೇ ಒಂದು ವ್ಯವಸ್ಥೆ ಆರಂಭ, ಈಗ ಸೃಷ್ಟಿಕರ್ತನ ಮೂಲದಿಂದ ಹೇಳಿದ್ನಲ್ಲ, ಅವನ ಧಾತ ಅಂತ ಹೇಳ್ತಾನೆ, ಬ್ರಹ್ಮನಿಗೆ ಧಾತ ಅಂತ ಅಂದರೆ 3ನೇ ಬ್ರಹ್ಮ ಧಾತ ಅಂತ ಹೇಳೋನು. ಅವನು ಒಂದು ನಿಯಮ ರೂಪಿಸ್ತಾನೆ. ಈ ಪ್ರಕೃತಿಗೆ ತಾನು ಅಂದರೆ ನಿರಂತರ ಏನಾದರೂ ಕೊಡ್ತಾ ಇರಬೇಕು, ಅದನ್ನು ಅದು ಉಪಭೋಗಿಸಿ ಅದರಿಂದ ಪರಿಣಾಮವನ್ನು ಆಕಾಶ ಪ್ರಪಂಚಕ್ಕೆ ಬಿಡ್ತಾ ಇರಬೇಕು. ಯಜ್ಞೇನ ಯಜ್ಞಮಯಜಂತ ದೇವ ಅಂತ ನಿರಂತರ ನಾವು ಮಾಡೋ ಪ್ರಕ್ರಿಯೆ ಒಂದು ಯಜ್ಞ. ಅದರಿಂದಾಗಿ ಆಕಾಶ ವ್ಯಾಪ್ತವಾಗುತ್ತೆ. ಅಲ್ಲಿರ್ತಕ್ಕಂಥ ಮೋಡ ಇತ್ಯಾದಿಗಳು ನಮಗೆ ವಾಪಸ್ ಮಳೆಯ ರೂಪದಲ್ಲಿ ಕೊಟ್ಟು ಮತ್ತೆ ನಾವು ಯಜ್ಞ ಸಾಮಗ್ರಿಯನ್ನು ಬೆಳೆಸಿಕೊಡುತ್ತೆ. ಅದು ಮುಕ್ತಾಯ ಅಲ್ಲ. ಆದರೆ ಅದು ನಿರಂತರ ಪ್ರಕ್ರಿಯೆನೇ, 2 ಪ್ರಕ್ರಿಯೆ ಅಲ್ಲ, ಖಂಡಿತ 2 ಪ್ರಕ್ರಿಯೆ ಅಲ್ಲ, ಅದು ಒಂದೇ ಪ್ರಕ್ರಿಯೆ ನಿರಂತರ. ಚಕ್ರದ ಆದಿಯಲ್ಲಿ ಆರಂಭ ಕೊನೆಯಲ್ಲಿ ನಿರ್ಣಯ ಮಾಡೋಕ್ಕೆ ಬರ್ತದಾ? ಚಕ್ರ ಬಿಂದು ವೃತ್ತದ ಬಿಂದುವಿನಲ್ಲಿ ಎಲ್ಲಿಂದ ಆರಂಭ ಎಲ್ಲಿಂದ ಕೊನೆ ನಿರ್ಣಯ ಇದೆಯಾ? ಇಲ್ಲ. ಆದರೆ ಕೇಂದ್ರ ನಿರ್ಣಯ ಇದೆ. ಹಾಗೆ ಕೇಂದ್ರ ಅಂತ ಹೇಳುವುದು ಪರಬ್ರಹ್ಮ ವಸ್ತು, ಆದಿ ಅಂತ್ಯವಿಲ್ಲದ ಒಂದು ವೃತ್ತ, ಅದರ ಕೇಂದ್ರವೇ ಪರಬ್ರಹ್ಮ ವಸ್ತು. ಆ ವೃತ್ತವೇ ನಾವಾಗಿರುವಷ್ಟು ಕಾಲ ನಮ್ಮ ಬುದ್ಧಿಗೆ ಅದು ಹೊಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಈ ಯಾಗದ ಯಶಸ್ಸಿಗೆ ಬೇಕಾಗಿ ಸಹಸ್ರ ಸಂಖ್ಯೆಯ ಕಾರ್ಯಕರ್ತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಹಿಂದೆ ನಡೆದಿರುವ ಎಲ್ಲ ಯಾಗಗಳ ಯಶಸ್ಸಿನ ಸೂತ್ರದಲ್ಲಿ ಮುನ್ನಡೆಯುತ್ತಿರುವ ಪಾವಂಜೆಯ ಶ್ರೀ ಕ್ಷೇತ್ರದಲ್ಲಿ ಇದೀಗ ಒಂದು ಸಂಭ್ರಮ ಸಡಗರ ನೆಲೆಗೊಂಡಿದೆ. ಈ ಹಿಂದೆ ಸ್ವಾಮೀಜಿಯವರೇ ಹೇಳಿರುವ ಹಾಗೆ ಮಹಾಪುರುಷನೊಬ್ಬನ ಜನನವಾಗಲಿದ್ದು, ಈ ಮಹಾಪುರುಷನ ಜನನದ ಸಂದರ್ಭದಲ್ಲಿ ಅದಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿಸುವ ದೃಷ್ಟಿಯಿಂದ ಹಲವಾರು ಯಾಗಯಜ್ಞಗಳನ್ನು ಕೈಗೊಳ್ಳಲಾಗಿದೆ. ಭಾರತವನ್ನು ವಿಶ್ವಗುರುವಾಗಿಸುತ್ತಾ ಭಾರತದ ನೆಲದಲ್ಲಿ ಸಂಪನ್ನಗೊಂಡಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತೊಮ್ಮೆ ಇಡೀ ಜಗತ್ತಿಗೆ ಪಸರಿಸುವ ದೃಷ್ಟಿಯಿಂದ ಇಲ್ಲಿ ಯಾಗಗಳು ನಡೆಯುತ್ತಿದೆ. ಈ ಒಂದು ಮಹಾಯಾಗವನ್ನು ಈ ಹಿಂದೆ ಜನಕ ಮಹಾರಾಜರು ಯಶಸ್ವಿಯಾಗಿ ನಡೆಸಿದ್ದರು ಎನ್ನುವಂತಹ ಪ್ರತೀತಿ ಇದೆ. ಆ ಬಳಿಕ ಕೂಡ ಈ ಯಾಗವನ್ನು ಹಲವಾರು ಬಾರಿ ನಡೆಸಲಾಗಿದೆಯಾದರೂ ಕೂಡ ಸಂಪೂರ್ಣ ಯಶಸ್ಸನ್ನು ಕಂಡಿಲ್ಲ ಎನ್ನುವುದು ಮತ್ತೊಂದು ವಿಚಾರ. ಇಂತಹ ಯಾಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ, ಯಾಗವನ್ನು ನೋಡುವ ಮೂಲಕ ನಮ್ಮ ಕಣ್ಣುಗಳನ್ನು
ಪವಿತ್ರಗೊಳಿಸುವ ಜೊತೆಗೆ ನಮ್ಮ ಜೀವನವನ್ನು ಪಾವನಗೊಳಿಸುವುದಕ್ಕೆ ಅವಕಾಶವಿದೆ. ಬಂಧುಗಳೇ, ನಮ್ಮ ಭರತ ಖಂಡವನ್ನು ಯಾಗಭೂಮಿ, ಯಜ್ಞಭೂಮಿ, ಕರ್ಮಭೂಮಿ, ಧರ್ಮಭೂಮಿ ಅಂತ ಕರೆಯಲಾಗ್ತದೆ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಯಾಗ ಯಜ್ಞಾದಿಗಳು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಾವಂಜೆ ಎನ್ನುವಂಥ ಗ್ರಾಮದಲ್ಲಿ ಬಹಳ ಹಿಂದಿನ ಒಂದು ಕಾಲಘಟ್ಟದಲ್ಲೂ ಕೂಡ ಬಹಳಷ್ಟು ಯಾಗಗಳು ಆಗಿತ್ತು ಎನ್ನುವಂಥ ಒಂದು ಐತಿಹ್ಯಗಳು ನಮಗೆ ಸಿಗ್ತವೆ. ಇವತ್ತಿಗೂ ಕೂಡ ಅದನ್ನು ನಾವು ನಮ್ಮ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿ ಗಾಯತ್ರಿ ಮಹಾಯಜ್ಞದಿಂದ ಆರಂಭಗೊಂಡಂತಹ ಯಾಗ ಪ್ರಕ್ರಿಯೆಗಳು ಬಳಿಕ ಪುಂಡರಿಕ ಯಾಗ, ಸೌತ್ರಾಮಣಿ ಗವಾಮಯನ ಯಾಗ, ಆ ಬಳಿಕ ವಿಶ್ವಜಿಗೀಷದಿ ಯಾಗ, ಇದೀಗ ಮಹಾವೃತ ಸತ್ರ ಯಾಗ ಅನ್ನುವಂಥ ಒಂದು ವಿಶೇಷವಾದಂಥ ಯಾಗ ಇಲ್ಲಿ ಸಂಪನ್ನಗೊಳ್ತಾ ಇದೆ. ಬಂಧುಗಳೇ, ಪಾವಂಜೆಯ ಈ ಒಂದು ಯಾಗ ಭೂಮಿಯಲ್ಲಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯಲ್ಲಿ ನಡೀತಿರುವಂಥ ಒಂದು ಯಾಗದ ವಕ್ತಾರರಾಗಿ ನಮ್ಮೊಂದಿಗಿದ್ದಾರೆ ಭಾಸ್ಕರ ಭಟ್ರವರು. ಯಾಗದ ಹಿನ್ನೆಲೆ ಏನು, ಔಚಿತ್ಯ ಏನು, ಉದ್ದೇಶ ಏನು, ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಾವು ಈಗಾಗಲೇ ಕೇಳಿದಂತೆ ಪಾವಂಜೆಯಲ್ಲಿ ಹೊಸತೊಂದು ಯಾಗ ಅನಾವರಣಗೊಂಡಿದೆ. ಇದುವರೆಗೆ ನಾವು ಕೇಳಿದ್ದೇವೋ ಇಲ್ವೋ, ಈಗಂತೂ ಕೇಳಲಿಕ್ಕೂ ಅವಕಾಶ ಇದೆ, ನೋಡಲಿಕ್ಕೂ ಅವಕಾಶ ಇದೆ. ನಾವೇ ಸ್ವತಃ ತೊಡಗಿಕೊಳ್ಳೋದಕ್ಕೆ ಅವಕಾಶ ಇರುವಂಥ ಒಂದು ವಿಶಿಷ್ಟವಾದ ಯಾಗ ಮಹಾವ್ರತ ದೀರ್ಘ ಸತ್ರ ಯಾಗ. ಸ್ವಾಮೀಜಿಯವರು ಹೇಳೋ ಪ್ರಕಾರ ನಮ್ಮಲ್ಲಿ ಸಂಸ್ಕಾರದ ಭಾಗದಲ್ಲಿರಬೇಕಾದ್ರೆ ಈ ಒಂದು ಮಹಾವ್ರತ ಅನ್ನೋದು ವಿವಾಹದ ಸಂದರ್ಭದಲ್ಲಿ ಒಂದು ಸೂಕ್ಷ್ಮ ಪ್ರಮಾಣದಲ್ಲಿ, ಬೀಜ ಪ್ರಮಾಣದಲ್ಲಿ ಆ ಸಂಸ್ಕಾರ ಆಗತ್ತೆ. ಆ ಸಂಸ್ಕಾರ ಇಡೀ ಬದುಕನ್ನು ಸಾಮಾಜಿಕವಾಗಿ ಪರಿವರ್ತಿಸುವಂತಹ ಒಂದು ಸಂಸ್ಕಾರ. ಅದರ ವಿಸ್ತೃತ ರೂಪವನ್ನು ಕೊಡುವುದರ ಜೊತೆಗೆ ಮನುಷ್ಯನಿಗೂ ಪ್ರಕೃತಿಗೂ, ಮನುಷ್ಯನಿಗೂ ಮತ್ತು ಪ್ರಪಂಚದ ಆಡಳಿತ ವ್ಯವಸ್ಥೆಗೂ ಅತ್ಯಂತ ಸುಮಧುರವಾದ ಸಂಬಂಧವನ್ನು ಬೆರೆಸುವುದರ ಜೊತೆಗೆ ಬೆಳೆಸಿ ಒಂದು ಉತ್ತಮ ರಾಷ್ಟ್ರವನ್ನು ಕೊಡುವ ಹಿನ್ನೆಲೆಯಲ್ಲಿ ಈ ಒಂದು ಮಹಾವ್ರತ ದೀರ್ಘ ಸತ್ರ ಯಾಗ ಪಾವಂಜೆಯಲ್ಲಿ ನಡೀತಾ ಇದೆ. ಈಗಾಗಲೇ ನಿರೂಪಕರು ಹೇಳಿದಂತೆ 206 ದಿನಗಳ ಕಾಲ ಯಾಗ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆಗೆ ಅವತ್ತಿನ ದಿನದ ವಿಶೇಷವನ್ನು ನೋಡಿ, ಅವತ್ತಿಗೆ ಯಾವ ಉಪನಿಷತ್ತು ಸಿಗತ್ತೆ, ಯಾವ ಉಪನಿಷತ್ತನ್ನು ನಾವು ಬಳಸ್ಕೊಳ್ಬೇಕು, ಈ ಹಿನ್ನೆಲೆಯಲ್ಲಿ ಈ ಯಾಗ ಪ್ರಕ್ರಿಯೆ ನಡೆಯುತ್ತೆ. ಈ ಯಾಗ ಪ್ರಕ್ರಿಯೆಯನ್ನು ನಾವು 4 ಭಾಗವಾಗಿ ವಿಂಗಡಿಸ್ಕೊಂಡಿದ್ದೀವಿ. ಬೆಳಿಗ್ಗೆ ಉಪನಿಷತ್ತಿನ ಕುರಿತಾದ ಒಂದು ಯಾಗದಲ್ಲಿ ಏನು ಫಲಶ್ರುತಿ ಬರುತ್ತೆ ಅದನ್ನು ಚಿಂತನೆ, ಇದು ಒಂದು ಭಾಗ. ಸಾಯಂಕಾಲ ಆ ಉಪನಿಷತ್ತಿನ ಕುರಿತಾಗಿ ಒಂದು ಹೊರನೋಟ ಮತ್ತು ಒಳನೋಟ, ಇದನ್ನು ಎಲ್ಲ ಸಹೃದಯರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ಯಾಕಂದರೆ ಉಪನಿಷತ್ತಿನ ಬಗ್ಗೆ ಹೇಳ್ತಾರೆ, ಅನಂತಾವೈ ಉಪನಿಷದಃ, ಇಷ್ಟನ್ನು ಹೇಳ್ತೀವಿ. ದಶೋಪನಿಷತ್ತುಗಳು ಅತ್ಯಂತ ಪ್ರಸಿದ್ಧ. ಆದರೂ ಕೂಡ ನಮ್ಮ ಬದುಕಿಗೆ ಅತ್ಯಂತ ಹತ್ತಿರವಾದಂತಹ ಸಾವಿರಾರು ಉಪನಿಷತ್ತುಗಳಿವೆ. ಅವುಗಳಲ್ಲಿ ಸುಮಾರು ಒಂದು 190ರಿಂದ 200 ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಈ ಯಾಗ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಈ ಯಾಗದ ಬಗ್ಗೆ ವಿಶೇಷವಾಗಿ ವಕ್ತಾರೆ ನಾನು ಹೇಳಬೇಕು ಅಂತಾದರೆ ನನಗೆ ಸ್ವಾಮೀಜಿಯವರ ಪ್ರೇರಣೆ ಬೇಕು. ಸ್ವಾಮೀಜಿಯವರು ನನಗೆ ಏನು ಪ್ರೇರೇಪಿಸಿದ್ದಾರೋ, ಸ್ವಾಮೀಜಿಯವರ ಒಡನಾಟದಿಂದ ನನಗೇನು ಗೊತ್ತಿದೆಯೋ ಅದು ಒಂದಂಶವನ್ನು ಮಾತ್ರ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಹೇಳುವುದಾದರೆ ಖಂಡಿತವಾಗಿಯೂ ಅದು ನನ್ನಿಂದ ಸಾಧ್ಯವಿಲ್ಲ, ಅದು ಅನಿರ್ವಚನೀಯ ಅಂತ ನಾನು ಅಂದ್ಕೊಂಡಿದ್ದೇನೆ. ವೇದ ಅಥವಾ ವಿಜ್ಞಾನ ಇವೆರಡನ್ನು ಆಳವಾಗಿ ಅಧ್ಯಯನ ನಡೆಸಿ ಅದ್ಭುತವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡಿರುವಂತಹ ಸ್ವಾಮೀಜಿಗಳ ಬಗ್ಗೆ ಖಂಡಿತವಾಗಿ ನಾನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಯಾಗಗಳನ್ನು ಮಾಡಿದ್ದಾರೆ, ಅದು ಕೂಡ 60-70 ವರ್ಷಗಳ ಮೊದಲು ಅನ್ನುವಂಥ ಮಾತನ್ನು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾದರೆ ನಾವು ಅರ್ಥೈಸ್ಕೊಳ್ಬೇಕು ಅವರಲ್ಲಿರುವಂಥ ಜ್ಞಾನ ಇರಬಹುದು ಅಥವಾ ಅವರಲ್ಲಿರುವಂಥ ಅಲೌಕಿಕವಾದಂಥ ಆಧ್ಯಾತ್ಮಿಕವಾದಂತಹ ಸಂಪತ್ತು. ಅದರ ಬಗ್ಗೆ ಪೂಜ್ಯ ಸ್ವಾಮೀಜಿಗಳ ಬಳಿಯೇ ಕೇಳೋಣ. ಯಾಗ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಆ ಕರ್ತವ್ಯ ನಿರ್ವಹಿಸುವುದಕ್ಕಾಗಿಯೇ ಅವನ ಜೀವನ ಇರ್ತದೆ. ಪ್ರಾಪಂಚಿಕ ಬದುಕು ಅದು ಅನಿವಾರ್ಯ. ನಂತರ ಆತ್ಮೋನ್ನತಿ ಸಾಧನೆ ಅಂತ ಹೇಳಿದ್ರೆ ಯಾಗದ ಮುಖೇನ ಸಾಧಿಸುವಂಥ ಭಾಗ. ಯಾಗದಲ್ಲಿ ಹಲವು ಬೇರೆ ಬೇರೆ ಭಿನ್ನ ರೀತಿಗಳಿದೆ. ಸೇವೆ ಮಾಡೋದು ಒಂದು ಯಾಗವೇ, ತ್ಯಾಗ ಮಾಡೋದು ಒಂದು ಯಾಗವೇ, ಸರಳವಾಗಿ ಆದರ್ಶವಾಗಿ ಬದುಕುವುದು ಒಂದು ಯಾಗವೇ, ಅನುಕರಣ ಯೋಗ್ಯವಾದ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೆ ತನ್ನ ಜೀವನದ ವಿಧಾನದಿಂದ ಎಲ್ಲರ ಬದುಕಿಯನ್ನು ತೋರಿಸಿಕೊಡುವುದು ಒಂದು ಯಾಗವೇ.
ಹಾಗೆ ಅದನ್ನು ಹೆಚ್ಚು ಜನರಿಗೆ ಹಂಚುವುದಕ್ಕಿರ್ತಕ್ಕಂಥ ಒಂದು ಸರಳ ಮಾರ್ಗ ಅಂತ ಹೇಳಿದರೆ ಯಜ್ಞ ಮುಖೇನ, ಅಂದರೆ ಅಗ್ನಿಯ ಮುಖೇನ ಉಪಾಸನೆ ಮಾಡ್ತಕ್ಕಂಥ ಯಾಗಭಾಗ. ಇದರಿಂದ ಆ ವ್ಯಕ್ತಿಗಳು ಬೇಕಾದವರು ಅವ್ರು ಇಲ್ಲಿಲ್ಲದೆ ಇರ್ಬೋದು, ಎಲ್ಲಿದ್ದರೂ ಅವರನ್ನು ಸಂಪರ್ಕಿಸಿ ಅವರಿಗೆ ಜ್ಞಾನ ಒದಗಿಸುವಂಥ ಶಕ್ತಿಯನ್ನು ಅಗ್ನಿಯ ಮುಖೇನ ಕೊಡಲಿಕ್ಕೆ ಸಾಧ್ಯವಾಗಿದೆ. ಇದನ್ನು ಮಾತ್ರ ಯಾಗ ಅಂತ ಹೇಳ್ತಾರೆ ಈಗ. ಅದು ನಿಜವಾಗಿ ಅವೆಲ್ಲವೂ ಯಾಗವೇ, ಅಲ್ಲ ಅಂತಲ್ಲ. ನಿರಂತರ ತಾನು ಕಲಿತಂಥ ತನಗೆ ಗೊತ್ತಿದ್ದಂಥ ವಿಚಾರವನ್ನು ಜನರಿಗೆ ಬೋಧಿಸ್ತಾ ಇರೋದು ಒಂದು ರೀತಿಯಲ್ಲಿ ಯಾಗವೇ. ಅವೆಲ್ಲವೂ ಯಾಗ ಅನಿಸಿಕೊಳ್ಳುತ್ತೆ. ನಮ್ಮಲ್ಲಿ ಮನುಷ್ಯನ ಹುಟ್ಟು ಬಾಲ್ಯ, ಶೈಶವ ಬಾಲ್ಯ, ನಂತರ ಅವನ ವಿದ್ಯಾರ್ಥಿ ಆಗ್ತಾನೆ, ಅಧ್ಯಯನ ಮಾಡ್ತಾನೆ. ಅಧ್ಯಯನ ಒಂದು ಹಂತಕ್ಕೆ ಬಂದಾಗ ಅವನಿಗೆ ದೇಶ ಸಂಚಾರಕ್ಕೆ ಆದೇಶ ಕೊಡ್ತದೆ ಗುರುಪೀಠದಿಂದ. ಅವನ ಗುರುಕುಲದಿಂದ ಅವನು ದೇಶ ಸಂಚಾರ ಮಾಡು ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ 4 ಪ್ರಧಾನ ವೃತ್ತಗಳ ಆಚರಣೆ. ಅದರಲ್ಲಿ ಗೋದಾನಿಕ ಅಂದರೆ ಒಂದಷ್ಟು ದಿನ ಪ್ರಾಣಿ ಪಕ್ಷಿಗಳು ಇವುಗಳನ್ನು ಸಾಕಿ ಬೆಳೆಸಿ ಅವುಗಳನ್ನು ಸಂತುಷ್ಟಪಡಿಸುವಂಥ ಒಂದು ಭಾಗ. ನಂತರ ಮಹಾನಾಮನಿ, ಮಹಾವ್ರತ, ಉಪನಿಷದ್ ವ್ರತ ಅಂತ 3 ರೀತಿಯ ವ್ರತಗಳು ಬರ್ತವೆ. ಆ 3-4 ರೀತಿಯ ವ್ರತ ಚತುಷ್ಟಯಗಳು ಅಂತ ಹೇಳುತ್ತೆ. ಅವುಗಳನ್ನು ಆಚರಿಸಿದಾಗ ಅವನು ಗೃಹಸ್ಥನಾಗಿ ಬದುಕಲಿಕ್ಕೆ ಅರ್ಹತೆ ಇದೆ ಇಲ್ಲ ಅಂತ ಪರೀಕ್ಷೆ ಒಂಥರ ಎಕ್ಸಾಮಿನೇಷನ್ ಇದ್ದ ಹಾಗೆ. 4 ವ್ರತಗಳನ್ನ ಆಚರಿಸ ಯಶಸ್ವಿ ಆದರೆ ಅವನು ಗೃಹಸ್ಥನಾಗಲಿಕ್ಕೆ ಕಾರಣನಾಗ್ತಾನೆ. ಆಗ ಸಮಾವರ್ತನ ಪೂರ್ವಕ ನಾನು ಮದುವೆ ಆಗ್ತೇನೆ ಅಂತ ಘೋಷಿಸುವುದು, ಅದು ನಿಯಮ ಇದ್ದದ್ದು ಹಿಂದೆ. ಅದರಲ್ಲಿ ಈ ಮಹಾವ್ರತ ಅಂತ ಹೇಳುವಂಥದ್ದು ಕೂಡ ಸೂಕ್ಷ್ಮವಾಗಿ ಅವನು ಆಚರಿಸಬೇಕು. ಅಂದರೆ ಸೂಕ್ಷ್ಮವಾಗಿ ಒಂದು 6 ತಿಂಗಳು, 6 ತಿಂಗಳಿಗೆ ಕಡಿಮೆ ಇರಲಿಲ್ಲ. ಒಂದು ಚಾಂದ್ರಾಯಣ ವ್ರತ, ಅದು ಚಾಂದ್ರಾಯಣ ವ್ರತ ಅಂತೂ ಕೂಡ ಅದಕ್ಕೆ ಹೆಸರಿದೆ. ಮಹಾವ್ರತ ಅಂತ ಚಾಂದ್ರಾಯಣ ವ್ರತ ಅಂತೂ ಕೂಡ ಹೆಸರಿದೆ. ಅದು 6 ತಿಂಗಳ ಕಾಲ ನಡೆಸುವಂಥದ್ದು. ಅದು ಅವನ ಉಪಾಸನೆಯೂ ಹೌದು, ಅವನ ಪರೀಕ್ಷೆಯೂ ಹೌದು. ಆಗ ಅವನು ಅದರಲ್ಲಿ ಅರ್ಹತೆಯನ್ನು ಹೊಂದಿದರೆ ಅವನು ಗೃಹಸ್ಥರಾಗಲಿಕ್ಕೆ, ಮದುವೆಯಾಗಿ ಸಂಸಾರಿ ಆಗಲಿಕ್ಕೆ ಅವಕಾಶ. ಇಲ್ಲಿದ್ದರೆ ಅವರು ದೇಶ ಸೇವೆ ಮಾಡಿಕೊಂಡು ಹಾಗೇ ಇರಬೇಕು. ಎಲ್ಲರಿಗೂ ಸಾರ್ವತ್ರಿಕವಾಗಿ ಮದುವೆಯಾಗಿ ಗೃಹಸ್ಥಾಶ್ರಮ ಸ್ವೀಕರಿಸುವ ಅಧಿಕಾರವನ್ನು ಹಿಂದೆ ಕೊಡ್ತಾ ಇರಲಿಲ್ಲ. ಎಲ್ಲರೂ ಮದುವೆ ಆಗೋದಲ್ಲ, ಅವರು ದೇಶದ ಸೇವೆ ಮಾಡ್ಕೊಂಡಿರಬೇಕು ಅಂತಿತ್ತು. ಈ 4 ವೃತ್ತಗಳಿಂದ ಅವನು ಪಾಸಾದರೆ, ಉತ್ತೀರ್ಣನಾದರೆ ಅವನು ವಿವಾಹ ಆಗ್ಬೋದು. ಅದಕ್ಕಾದ ಕನ್ಯಾನ್ವೇಷಣೆಯನ್ನು ಮಾಡಿಕೊಂಡು ಮದುವೆಯಾಗಿ ಗೃಹಸ್ಥ ಜೀವನ, ಆಶ್ರಮ ಧರ್ಮ ಇದು. ಅಂತಹ ಆಶ್ರಮ ಧರ್ಮ ಸ್ವೀಕರಿಸಿದವರು ತಮ್ಮ ಪೂರ್ವಾನುಭವದಿಂದ ಹಿಂದೆ ಮಹಾವ್ರತವನ್ನು ಮಾಡುವ ಕಾಲದಲ್ಲಿ, ಚಾಂದ್ರಾಯಣ ಮಾಡುವ ಕಾಲದಲ್ಲಿ ತಾನು ಏನು ಕಂಡಿದ್ದೇನೆ ಅದನ್ನು ಹೆಚ್ಚಿನ ಅಭ್ಯಾಸ ಮಾಡಿ ಅದರಿಂದ ಎಷ್ಟು ಉಪಯುಕ್ತತೆಯನ್ನು ಸಮಾಜಕ್ಕೆ ತೋರಿಸಿಕೊಡುವುದು ಈ ಯಾಗದ ಉದ್ದೇಶ. ಪೂಜ್ಯ ಸ್ವಾಮೀಜಿಗಳೇ, ಈ ಹಿಂದೆ ಇದೇ ಯಾಗವನ್ನು ರಾಮಾಯಣ ಕಾಲದಲ್ಲಿ ಜನಕ ಮಹಾರಾಜ ಮಾಡಿದ್ದ ಅನ್ನುವಂಥ ಒಂದು ಉಲ್ಲೇಖಗಳನ್ನು ಕೇಳಿದ್ದೇವೆ. ಅದರ ಬಳಿಕ ಈ ಯಾಗ ಆಗಿತ್ತಾ? ಯಾಕೆ ಇಂತಹ ಯಾಗಗಳು ತೀರಾ ಅಪರೂಪವಾಗಿದೆ? ಸೌತ್ರಮಣಿ ಇರ್ಬೋದು, ಪುಂಡರೀಕ ಇರ್ಬೋದು, ಅಥವಾ ಈ ಯಾಗ? ಮಹಾವ್ರತ ಯಾಗ ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ ಅಂತ ಹೇಳಿ ಆಗಲೇ ಉದಾಹರಿಸಿದ್ದೇನೆ. ಹಾಗಾಗಿ ಹಿಂದೆಯೂ ತುಂಬ ಸರಿ ನಡೆದಿದೆ. ಆದರೆ ಯಾವುದೇ ಒಂದು ಯಾಗ ಅದಕ್ಕೆ ಒಂದು ಇಷ್ಟು ಪ್ರಮಾಣ ಆದರೆ ಅದನ್ನು ಯಾಗ ಅಂತ ಸ್ವೀಕರಿಸ್ತದೆ ವ್ಯವಸ್ಥೆ. ಅಷ್ಟು ಪ್ರಮಾಣಕ್ಕೆ ಆಗದಿದ್ದರೆ ಅಥವಾ ಅಷ್ಟು ಯಶಸ್ವಿಯಾಗಿ ಆಗದಿದ್ದರೆ ಅದು ವ್ಯವಸ್ಥೆ ಸ್ವೀಕರಿಸುವುದಿಲ್ಲ. ಹಾಗಾಗಿ ದಾಖಲೆ ಆಗುವುದಿಲ್ಲ. ದಾಖಲೆ ಆಗುವುದಾದ್ರೆ ಇಷ್ಟು ಪ್ರಮಾಣದ ನಡಿಬೇಕು, ಅದು ಇಷ್ಟು ಬದ್ಧವಾಗಿ ನಡಿಬೇಕು. ಆಗ ದಾಖಲೆಯಾಗಿ ಅದು ಮುಂದಿನ ಜನಾಂಗಕ್ಕೆ ಅದೊಂದು ಆಧಾರವಾಗಿ ಬಳಕೆ ಬರ್ತದೆ. ಇಲ್ಲದಿದ್ದರೆ ಬರೋದಿಲ್ಲ. ಈಗ ಯಾವುದೋ ಒಂದು ವಿವಾದ ಕೋರ್ಟಿಗೆ ಹೋಗುತ್ತೆ, ಕೋರ್ಟ್ನಲ್ಲಿ ಅವರವ್ರದ್ದು ಏನೋ ಒಂದು ತೀರ್ಮಾನ ಮಾಡ್ತಾರೆ, ಅಥವಾ ಹಾಗೆ ಮಧ್ಯಂತರಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಅಲ್ಲಿ ತೀರ್ಮಾನ ಆಗುತ್ತೆ, ಅಥವಾ ಕೋರ್ಟಿಂದ ಸಣ್ಣ ಕೋರ್ಟಿಂದ ಒಂದು ಆದೇಶ ಆಗಿ ತೀರ್ಮಾನ ಆಗುತ್ತೆ. ಅವು ಯಾವುದು ಮ್ಯಾನ್ಯಲ್ನಲ್ಲಿ ಪ್ರಕಟ ಆಗೋದಿಲ್ಲ. ಹೈಕೋರ್ಟ್ನಲ್ಲೂ ಸುಪ್ರೀಂ ಕೋರ್ಟ್ನಲ್ಲೂ ಆದ ತೀರ್ಮಾನ ಇತ್ತಲ್ಲ, ಅದು ಹೆಚ್ಚು ಚಿಂತನೆಯಾದ ಭಾಗ ಆದ್ದರಿಂದ ಅದು ಮ್ಯಾನ್ಯಲ್ ಪ್ರಕಟ ಆಗುತ್ತೆ. ಕಾನೂನು ಓದುವ ವಿದ್ಯಾರ್ಥಿಗಳಿಗೆ ಅದೇ ಪುಸ್ತಕ ಆಗಿರುತ್ತೆ, ಹೋಗ್ತಾನೆ. ಹಾಗೆ ಕ್ರಮಬದ್ಧವಾಗಿ ಶಾಸ್ತ್ರೀಯವಾಗಿ ಆದಂತಹ ಯಾಗಗಳು ದಾಖಲೆಗೊಳ್ಳುತ್ತದೆ. ಅಂತಹ ದಾಖಲೆಗೊಂಡ ಯಾಗ ಜನಕ ರಾಜನ ನಂತರ ಎಲ್ಲೂ ದಾಖಲೆಗೊಂಡು ಸಿಕ್ಕಿಲ್ಲ. ಹಾಗಂತ ಯಾಗ ಆಗಿಲ್ಲ ಅಂತಲ್ಲ. ನಮ್ಮ ಅತಿ ಚಿಕಿತ್ಸಕ ಮತ್ತು ಬುದ್ಧಿವಂತನಾದ ಇಂಜಿನಿಯರು ವಿಶ್ವೇಶ್ವರಯ್ಯ ಹುಟ್ಟಿದ ಊರು ಮೋಕ್ಷಗುಂಡಂ, ಅಂದರೆ ಮೋಕ್ಷಕುಂಡ ಅಲ್ಲಿತ್ತು. ಇಲ್ಲಿಯೂ 4 ಕುಂಡಗಳು, ಜ್ಞಾನಕುಂಡ, ಮೋಕ್ಷಕುಂಡ, ಹೀಗೆ 4 ಕುಂಡಗಳಿದೆ. ಆ ಊರಿನಲ್ಲೂ ಮೋಕ್ಷಕುಂಡ ಇದೆ ಅಂದರೆ ಅಲ್ಲೂ ಆ ಯಾಗ ಆಗಿತ್ತು ಅಂತ ಅರ್ಥ, ಸುಮ್ಮನೆ ಅಲ್ಲ. ಹಾಗೆ ಎಷ್ಟೋ ಕಡೆಯಲ್ಲಂತ ಉದಾಹರಣೆ ಸಿಗ್ತದೆ, ಹಿಂದೆ ಇಲ್ಲಿ ಯಾಗ ಆಗಿತ್ತು ಅಂತ. ಆದರೆ ಅದು ನಿರ್ದಿಷ್ಟ ಗುರಿಯನ್ನು ತಲುಪಿಲ್ಲದೆ ಇರ್ಬೋದು, ಒಂದು ಪ್ರಮಾಣ ಸಣ್ಣ ಮಟ್ಟದಲ್ಲಿ ಮಾಡಿರ್ಬೋದು. ಆಯಾಯ ಶಕ್ತಿ, ಕಾಲ, ಉದ್ದೇಶ. ಅವರಿಗೆ ಒಳ್ಳೇದು ಮಾಡಬಾರ್ದು ಅಂತಿಲ್ಲ, ಅಷ್ಟು ಮಾಡೋಕೆ ಅವ್ರಿಗೆ ಶಕ್ತಿ ಇತ್ತು ಅಷ್ಟೇ. ಆರ್ಥಿಕ ಶಕ್ತಿ ಎಲ್ಲವೂ ಬೇಕು, ಸಮಯ ಬೇಕು, ಜನಸಮ್ಮರ್ದತೆ ಬೇಕು, ಜನರ ಸಹಕಾರ ಬೇಕು. ಒಬ್ಬರಿಂದ ಮಾಡೋಕ್ಕಾಗುವ ಯಾಗ ಅಲ್ಲ ಇದು. ಹಾಗಾಗಿ ಅದು ಸೇರದೇ ಇದ್ದರಿಂದ ಸಣ್ಣ ಪ್ರಮಾಣದಲ್ಲಿ ಆಗಿರ್ಬೋದು.
ತುಂಬ ಸರಿ ಆಗಿದೆ, ಆದರೆ ಅದು ಯಾವುದೂ ದಾಖಲೆಗೊಂಡಿಲ್ಲ. ದಾಖಲೆಗೊಂಡದ್ದು ಜನಕನ ಮತ್ತು ಜನಕನಿಂದ ಹಿಂದೆ ಒಂದು 16 ಬೇರೆ ಬೇರೆ ದಾಖಲೆಗಳು ನಮಗೆ ಸಿಕ್ಕಿದೆ. ಅವುಗಳ ಆಧಾರದಲ್ಲಿ ಈ ಯಾಗಕ್ಕೆ ಹೇಗೆ ಮಾಡಬೇಕು ಅಂತ ಹೇಳುವ ಒಂದು ಸೂತ್ರವನ್ನು ನಿರೂಪಣೆ ಮಾಡಿಕೊಂಡಿದ್ದೇವೆ. ಅದರಂತೆ ಈ ಯಾಗವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸ್ವಾಮೀಜಿ, ತಪ್ಪಿದರೆ ಕ್ಷಮಿಸಿ. ನಾನು ಕೇಳಿದ ಹಾಗೆ ಈ ಹಿಂದೆ ಯಾರು ಯಾಗವನ್ನು ಮಾಡಿದ್ರು ಅವರ ಯಾಗದ ಕೊನೆಯಲ್ಲಿ ಯಾಗ ಸೂತ್ರವನ್ನು ಭೂಮಿಯ ಆಳಕ್ಕೆ ನ್ಯಾಸ ಮಾಡಿರ್ತಾರೆ. ಆ ಬಳಿಕ ಮುಂದೆ ತಾಂತ್ರಿಕರು ಅಥವಾ ಏನು ಯಾಗದ ನಿರ್ದೇಶಕರು ಬರ್ತಾರೆ, ಆ ಸೂತ್ರಗಳನ್ನು ತೆಗೆದು ಮತ್ತೆ ಯಾಗದ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಇದು ನಿಜವೇ? ಖಂಡಿತ ಹಾಗೆ ಮಾಡಬೇಕಂತ ಹೇಳುತ್ತೆ. ಯಾಗ ಯಾವುದೇ ಒಂದು ಲಿಖಿತ ಆಧಾರಗಳು ಇಲ್ಲದೇನೆ ಯಾಗ ಮಾಡೋದಕ್ಕೆ ಬರುವುದೇ ಇಲ್ಲ. ಅದು ಪೂರ್ವಾಧಾರಣೆ ಹಿಂದೆ ಯಾರು ಆ ಯಾಗವನ್ನು ಮಾಡಿದ್ದಾರೆ, ಅದರಲ್ಲಿ ಪೂರ್ಣ ಯಶಸ್ಸನ್ನು ಪಡೆದಿದ್ದಾರೆ ಅಂಥ ದಾಖಲೆಗಳನ್ನ ಉತ್ಖನನ ಮಾಡಿ ತೆಗೆಯುವ ವಿಧಾನ ಇದೆ. ಅದಕ್ಕಾದ ಆಗಮ ಸೂತ್ರಗಳಿದೆ. ಅವುಗಳ ಮುಖೇನ ಅದನ್ನು ತೆಗೆದು ಒಂದು 2-3 ಯಾಗಗಳ ಸೂತ್ರವನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಏನೇನು ಹೆಚ್ಚು ಈಗಿನ ಕಾಲಕ್ಕೆ ಉಪಯುಕ್ತವಾದ ಭಾಗ ಇದೆ. ಜನಕನ ಕಾಲದಲ್ಲಿದ್ದಂಥ ಪ್ರಕ್ರಿಯೆ ಈಗ ಮಾಡಿದರೆ ಏನು ಉಪಯೋಗ ಅಲ್ಲ. ಆದರೆ ಈ ಸಮಕಾಲೀನ ಘಟ್ಟದಲ್ಲಿ ಜನಕನ ಕಾಲದಲ್ಲಿ ಘಟಿಸಿದ ಯಾವ್ಯಾವ ಯಾಗ ಪ್ರಕ್ರಿಯೆಗಳು ಈಗಿನ ಕಾಲಕ್ಕೆ ಸೂಕ್ತವಿದೆ ಅದನ್ನು ಆರಿಸಿ ನಾವು ಸೂತ್ರಗಳು ಮಾಡಿಕೊಳ್ಬೇಕು. ಸೂತ್ರಗಳನ್ನು ಮಾಡಿಕೊಂಡು ಅದರಂತೆ ಯಾಗ ಮಾಡಿಕೊಳ್ಬೇಕು ಹೋಗಬೇಕು ನಿಯಮ. ಅದನ್ನು ತೆಗೆಯುವ ವಿಧಾನ ಇದೆ. ಯಾವ ಯಾಗ ಮಾಡಿದರೂ ಅದು ಸ್ಥಾಪನೆ ಮಾಡೋ ಪದ್ಧತಿ. ಇಲ್ಲಿಗ ಪುಂಡರೀಕ ಯಾಗ ಸುಬ್ರಹ್ಮಣ್ಯನಲ್ಲಿ ಇದರಲ್ಲಿ ಸೇರಿಸ್ತು. ಕರ್ನಾಟಕದಲ್ಲಿ ವಾಜಪೇಯಿ ಯಾಗ ಮಾಡ್ತು, ಅದನ್ನು ಭೂಮಿಯಲ್ಲಿ ಸೇರಿಸಿದ್ದೇವೆ. ಅದು ಯಾವ ಬೇಕಾದ್ರೆ ಇನ್ನೊಬ್ಬ ಯಾಗ ಮಾಡುವಾಗ ಅದನ್ನು ತೆಕ್ಕೊಂಡು ಮಾಡಲಿಕ್ಕೆ ಬರ್ತದೆ. ಅದನ್ನು ತೆಗೆಯೋ ವಿಧಾನ ಗೊತ್ತಿರಬೇಕು. ಯಾಗ ವಿಧಾನ ಗೊತ್ತಿದ್ದರೆ ಮಾತ್ರ ತೆಗೆಯೋ ವಿಧಾನ ಗೊತ್ತಿಲ್ಲದ್ರೆ ಗೊತ್ತಾಗೋದಿಲ್ಲ. ತೆಕ್ಕೊಂಡು ಅವ್ರು ಬಳಸ್ಕೊಂಡು ಪೂರ್ವೋಧಾರಣೆ ಇಟ್ಕೊಂಡೇ ಮಾಡಬೇಕು. ಸ್ವತಂತ್ರವಾಗಿ ನುಗ್ಗಬಾರ್ದು. ಯಾಕಂದರೆ ಯಾಗವು ಕೆಟ್ಟ ಪ್ರವೃತ್ತಿಯನ್ನು ಹುಟ್ಟಿಸುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸರಿಯಾದ ಚಿಂತನೆ ಮಾಡದೆ ಮಾಡುವ ಯಾಗವು ಅಪಾಯಕಾರಿಯೇ. ನಿಕುಂಬಿಳ ಯಾಗ ಮಾಡಿದ ಮೇಘನಾದ, ಅವನು ನಾಶವಾದ, ಪ್ರಪಂಚವೆಲ್ಲ ನಾಶವಾಗುವ ಸ್ಥಿತಿ ಬಂತು. ಹಾಗಾಗಿ ಯಾವುದೇ ಯಾಗ ಮಾಡಬೇಕಾದ್ರೆ ಪೂರ್ವಾಧಾರಣೆ ಇಟ್ಕೊಳ್ಬೇಕು. ಅದರಲ್ಲಿರ್ತಕ್ಕ ಉಪಯುಕ್ತಗಳನ್ನು ಚಿಂತನೆ ಮಾಡಬೇಕು. ಈಗಿನ ಸಮಕಾಲೀನ ಘಟ್ಟ ಸಮಾಜಕ್ಕೆ ಏನನ್ನು ಕೊಟ್ಟರೆ ಸಾರ್ಥಕ ಅನ್ನೋದನ್ನು ಅರ್ಥ ಮಾಡಿ ಕೊಡಬೇಕು. ಅದು ಯಾಗ ನಿರ್ದೇಶಕನ ಜವಾಬ್ದಾರಿಯಾಗಿರುತ್ತೆ. ಹಾಗೆ ಪ್ರಯತ್ನ ಮಾಡಿದ್ದೇವೆ. ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಿದ್ರೆ, ಯಾಕೆ ಈ ಪಾವಂಜೆಯ ಈ ಪುಣ್ಯ ಪರಿಸರವನ್ನೇ ಆಯ್ಕೆ ಮಾಡಿಕೊಂಡ್ರಿ? ಈ ವಿಶೇಷ ಯಾಗಗಳು ಪ್ರತಿ ಯಾಗ ಆದಾಗ ಬಹಳಷ್ಟು ಮಾತುಗಳು ಕೇಳಿಬರ್ತಿದ್ದು, ಈ ಹಿಂದೆ ಎಲ್ಲೂ ಕೇಳಿಲ್ಲ. ಯಾಕೆ ಪಾವಂಜೆಯಲ್ಲೇ ಆಗ್ತಾ ಇದೆ? ಒಂದು ಯಾಗ ಮಾಡಬೇಕಾದ್ರೆ ಮೊದಲು ಆ ಯಾಗ ಮಾಡುವ ಪ್ರದೇಶ ಅದು ಅಷ್ಟು ಶ್ರೇಷ್ಠವಾಗಿರಬೇಕು. ಯಾಗಭೂಮಿ ಬಹಳ ಮುಖ್ಯ. ಹಸ್ತಿನಾಪುರದಲ್ಲಿ ಧರ್ಮರಾಯ ಅಶ್ವಮೇಧ ಯಾಗ ಮಾಡಬೇಕಂತ ಸಂಕಲ್ಪ ಮಾಡಿದ. ಆದರೆ ಹಸ್ತಿನಾಪುರದಲ್ಲಿ ಅಶ್ವಮೇಧ ಯಾಗ ಮಾಡಲಿಲ್ಲ. ಅಲ್ಲಿಂದ ಬಂದು ಪ್ರಯಾಗದಲ್ಲಿ ನಿಂತು ಯಾಗವನ್ನು ಮಾಡಿದ. ಯಾಕಂದರೆ ಆ ಸ್ಥಳ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಅಶ್ವಮೇಧ ಯಾಗ ಮಾಡಿದ. ಅಶ್ವಮೇಧ ಘಾಟ್ ಅಂತ ಈಗಲೂ ಪ್ರಯಾಗದಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿ ಬರಬೇಕು. ಹಸ್ತಿನಾಪುರದಿಂದ ಈಗಿನ ಕಾಲದಲ್ಲಿ ನಿಮ್ಗೆ ವಿಮಾನದಲ್ಲಿ ಬರೋದಾದ್ರೆ ಒಂದು ಅರ್ಧ ಗಂಟೆ ದಾರಿ ಇರ್ಬೋದು. ಆದರೆ ಆಗಿನ ಕಾಲದಲ್ಲಿ ಕುದುರೆ ಗಾಡಿಗಳು, ರಥಗಳು ಅವುಗಳ ಮುಖೇನ ಬರೋದಾದರೆ ಸಾಮಾನ್ಯ 1 ತಿಂಗಳ ಪ್ರಯಾಣದ ದೂರ. ಅಷ್ಟು ದೂರಕ್ಕೆ ಬಂದು ಯಾಗ ಮಾಡಿ. ಯಾಕಂದರೆ ಯಾಗಭೂಮಿಯನ್ನು ನಡೆಸ್ಕೊಂಡು ಬರಬೇಕು. ಇದೇ ಜನಕನು ಮಿಥಿಲಾಪಟ್ಟಣದಲ್ಲಿ ಈ ಯಾಗವನ್ನು ಮಿಥಿಲಾಪಟ್ಟಣದಲ್ಲಿ ಮಾಡಲಿಲ್ಲ. ಅವನು ಮಿಥಿಲಾಪಟ್ಟಣದಿಂದ 600 ಯೋಜನ ದೂರದಿಂದ ಮಹಾನದಿ ಪ್ರಾಂತ್ಯದಲ್ಲಿ ಮಾಡಿದ. 600 ಯೋಜನ ದೂರ ಮಹಾನದಿ ಈಗ ಒರಿಸ್ಸಾದಲ್ಲಿ ಮಧ್ಯಪ್ರದೇಶದ ಹರಿತದೆ. ಆ ನದಿ ಪ್ರದೇಶದಲ್ಲಿ ಈ ಮಹಾವ್ರತ ಯಾಗವನ್ನು ಮಾಡಿದ. ಈಗಲೂ ಅಲ್ಲೊಂದು ಊರಿದೆ, ಮುಹೂರ್ತ ಅಂತ ಹೇಳ್ತಾರೆ. ಅದಕ್ಕೆ ಮಹಾವ್ರತ ಅಂತ ಹೇಳೋದಿಲ್ಲ, ಹಿಂದಿಯಲ್ಲಿ ಸಹಜ ಉಚ್ಚಾರ ಮುಹೂರ್ತ ಅಂತ ಹೇಳ್ತಾರೆ. ಆ ಊರಿಗೆ ಮುಹೂರ್ತ ಅಂತ ಹೇಳ್ತಾರೆ. ಆ ಊರಿನಲ್ಲಿ ಜನಕ ಯಾಗ ಮಾಡಿದ ಅಂತ ಹೇಳುತ್ತೆ. ಹಾಗೆ ಯಾಗ ಭೂಮಿಗೆ ಬಹಳ ಪ್ರಾಶಸ್ತ್ಯ ಹೇಳ್ತದೆ. ಶ್ರೇಷ್ಠವಾದ ಭೂಮಿಯಲ್ಲಿ ಮಾಡಬೇಕು ಅಂತ. ಹಿಂದಿಂದಲೂ ಇಲ್ಲಿ ಈಗ ಮೂಲಿಕಾವನ ಅಂತ, ಈಗ ಮೂಲಿಕಾವನ ಅಂದರೆ ಔಷಧಿಗಳನ್ನೇ ಬಳಸಿ ಪ್ರಪಂಚಕ್ಕೆ ನಿರಂತರ ಉತ್ತಮ ಆಹಾರ ದೊರಕುವಂತೆ ಪ್ರಯತ್ನ ಪಟ್ಟಂಥ ಒಂದು ಪ್ರಯೋಗಶಾಲೆ ಅದು ಮೂಲಿಕಾವನ, ಮೂಲಿಕೆಯ ಪ್ರದೇಶ. ಅದು ಶಾಂಭವಿ ನದಿಯಿಂದ ಈಚೆಗಿದೆ. ಈ ಕಡೆ ನಂದಿನಿ ನದಿ ಹರಿತದೆ. ನಂದಿನಿ ನದಿಯಿಂದ ಈಚೆ ಪ್ರದೇಶ. ಈ ಮಧ್ಯ ಪ್ರದೇಶವನ್ನು ನೀವು ಎತ್ತರದ ಆಕಾಶದಲ್ಲಿ ನಿಂತು ನೋಡಿದರೆ ಒಂದು ಗರುಡನ ಚಿಹ್ನೆ ಕಾಣ್ತದೆ. ಒಂದು ಗರುಡ ಇದ್ದ ಕಾಣ್ತದೆ. ಈ 2 ನದಿಯ ಪ್ರದೇಶ ಗರುಡ ಚಯನ ಅಂತ ಒಂದು ಯಾಗವೇ ಇದೆ. ಆ ರೀತಿಯಲ್ಲಿ ಇದು ವೇದಿಕೆ, ಗರುಡ ಚಯನ ವೇದಿಕೆ ನಿರ್ಮಾಣವಾಗಿದೆ. ಈ ವೇದಿಕೆಯ ಮೇಲೆ ಮಾಡುವ ಯಾಗ ಹೆಚ್ಚು ಯಶಸ್ವಿ ಆಗುತ್ತೆ ಅನ್ನುವ ನನ್ನ ಪೂರ್ವ ಅನುಭವದಿಂದ ಕಂಡುಕೊಂಡು ಪಾವಂಜೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲೇ ಪ್ರಸ್ತಾವ ಆಗಿತ್ತು. ಇದು ಸಂಕಲ್ಪ ಮೊದಲೇ ಆಗಿತ್ತು 100 ವರ್ಷಗಳ ಮೊದಲು. ಈ ದೇವಸ್ಥಾನಕ್ಕೆ 100 ವರ್ಷ ಆಗ್ತಾ ಇದೆ. ಬಹುಶಃ ಪೂಜ್ಯರಾದಂಥ ವಾಸು ಭಟ್ಟರ ಒಂದು ಸಂಕಲ್ಪ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು ಸರ್? ಅದಂತೂ ಖಂಡಿತ ಸತ್ಯ. ಯಾವುದೇ ಒಂದು ಯಾಗ ನಿರ್ದೇಶಕನೋ ಅಥವಾ ಅಧ್ವರ್ಯವೋ ಅಥವಾ ಹೋತ್ರವೋ ಅಥವಾ ವಿಧಾತೃವೋ ಅಥವಾ ವಕ್ತಾರನೋ ನಿರ್ಣಯ ಮಾಡಿರುವುದಿಲ್ಲ. ಅದು ದೈವ ನಿರ್ಣಯವಾಗಿರುತ್ತೆ. ಅವರೆಲ್ಲ ಅವರವರ ಪಾತ್ರ ನಿರ್ವಹಿಸ್ತಾರೆ. ಯಾಗ ಆಗಬೇಕಾಗುತ್ತೆ, ನಡೀತಾರೆ ಅಷ್ಟೇ. ಒಂದು
ಸಾಮಾಜಿಕ ಜೀವನದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಹಿತಾಸಕ್ತಿಗಳ ಪ್ರಲೋಭನೆಗೆ ಸಿಕ್ಕಿ ವಾಸಭಟ್ರು ಮೇಲ್ ದೇವಸ್ಥಾನದಲ್ಲಿ ದೇವರ ಸೇವೆಯಲ್ಲಿದ್ದವರು. ಅವರು ಅಲ್ಲೇನೋ ವಿವಾದದಿಂದ ಅವರಿಗೆ ತೀರಾ ಅವಮಾನವಾಗಿ ನನಗಿನ್ನು ಈ ದೇವಸ್ಥಾನ ಬೇಡ ಅಂತ ಕೆಳಗೆ ಬಂದವರು. ಕೆಳಗೆ ಬಂದರು. ನಾನೇ ಪ್ರತ್ಯೇಕ ದೇವಸ್ಥಾನ ಕಟ್ತೇನೆ ಸಂಕಲ್ಪ ಮಾಡಿದರು. ಅಂದರೆ ಅದರ ಉದ್ದೇಶ ಜನರಲ್ಲಿರುವ ಕೆಟ್ಟ ಭಾವನೆ ಹೋಗಬೇಕು, ಅದನ್ನು ತೆಗೆಯುವಂಥ ಒಂದು ಜ್ಞಾನ, ಒಳ್ಳೆಯ ಜ್ಞಾನ ಜನರಿಗೆ ಕೊಡಬೇಕು ಅನ್ನೋ ಕಲ್ಪನೆ ಅವರಲ್ಲಿತ್ತು. ಹಾಗಾಗಿ ಸುಬ್ರಹ್ಮಣ್ಯ ಪ್ರತಿಷ್ಠೆ ಆಯಿತು. ಅದು ಜ್ಞಾನಶಕ್ತಿ ಅಂತ ಹೆಸರುಗೊಂಡಿತು. ಅದು ಯಾವುದೂ ಅವ್ರ ಕಲ್ಪನೆ ಇಲ್ಲ. ಅವರಿಗೆ ಒಂದು ಹೊಸ ದೇವಸ್ಥಾನ ಕಟ್ಟಬೇಕು, ಇಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಸಿಗುವಂಥ ಒಂದು ದೇವಸ್ಥಾನ ಆಗಬೇಕು ಅನ್ನೋ ಕಲ್ಪನೆ ಮಾತ್ರ ಇತ್ತು ವಿನ ಈ ಕಲ್ಪನೆ ಅವರಿಗೆ ಇರಲಿಲ್ಲ. ಆದರೆ ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಎಲ್ಲರಲ್ಲೂ ಸಮಾನತೆ ಇರುವಂಥ ಒಂದು ವ್ಯವಸ್ಥೆ ಆಗಬೇಕು, ಒಳ್ಳೆಯ ಜ್ಞಾನ ಕೊಡಬೇಕು ಅನ್ನೋ ಇಚ್ಛೆ ಅವರಿಗಿತ್ತು. ಹಾಗಾಗಿ ಅದು ಜ್ಞಾನಶಕ್ತಿಯಾಗಿ ಸುಬ್ರಹ್ಮಣ್ಯ ಪ್ರತಿಷ್ಠೆ ಆಯಿತು. ಅಲ್ಲಿ ಬೇಕಾದಷ್ಟು ಆ ರೀತಿಯ ಉಪಾಸನೆಗಳಾಯಿತು, ಅಭಿವೃದ್ಧಿಯನ್ನು ಹೊಂದಿತು. ಇಂಥ ಯಾಗ ಮಾಡುವ ಶಕ್ತಿಯನ್ನು ಕೂಡ ಆ ದೇವಸ್ಥಾನ ಅದರ ಆಡಳಿತ ಮಂಡಳಿ ಹೊಂದಿತು. ಹಾಗಾಗಿ ಹಲವಾರು ಯಾಗಗಳಾಯಿತು. ಒಟ್ಟು ಉದ್ದೇಶ ಆವಾಗ ಏನು ಕೇವಲ ತಾರತಮ್ಯದಿಂದಲಾಗಿಯೇ ಅಸಹನೀಯ ನೋವನ್ನು ಅನುಭವಿಸೋರು ಕೆಳಕ್ಕೆ ಬಂದು ಹೊಸ ದೇವಸ್ಥಾನ ಕಟ್ಟುವ ಸಂಕಲ್ಪ ಮಾಡಿದರು. ಅದರ ಹಿನ್ನೆಲೆ ಈ ಸಮಾಜದಲ್ಲಿ ಏಕತೆ ತರುವುದಾಗಿತ್ತು. ಹಾಗಾಗಿ ಏಕತೆ ತರುವ ಉದ್ದೇಶದಲ್ಲಿ ಯಾಗ ಆಗ್ತಾಯಿದೆ. ಇದು ಕೇವಲ ಪಾವಂಜಿಗೆ ಮಾತ್ರ ಇದರ ಲಾಭ ಅಲ್ಲ, ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಆಗ್ತದೆ ಅನ್ನೋದು. ಅದು ಶೀಘ್ರದಲ್ಲೇ ಬರ್ಬೋದಾ ಸ್ವಾಮಿ? ಹಲವು ಧರ್ಮಗಳ ತಾಕಲಾಟ ನಮ್ಮಲ್ಲಿ ಈಗ ತುಂಬ ಇದೆ. ಈಗ ಅದು ತೀರ ತುರಿಯಕ್ಕೆ ಹೋಗಿಬಿಟ್ಟಿದೆ. ನಾನು ನಂಬಿದ್ದೇ ಸತ್ಯ, ಉಳಿದ ಪ್ರಪಂಚದ ಯಾವ ದೈವವೂ ಅಲ್ಲ, ಯಾವ ದೇವತೆಯೂ ಅಲ್ಲ, ಯಾವ ಧರ್ಮವೂ ಅಲ್ಲ ಅನ್ನೋ ಹಂತಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲಿ ಅವರು ಇವರು ಅಥವಾ ಕ್ರಿಶ್ಚಿಯನ್ನೋ ಹಿಂದೂ ಮುಸ್ಲಿಮನೋ ಜೈನರು ಅಂತಲ್ಲ, ಎಲ್ಲರಿಗೂ ಅವರವರದ್ದಾದ ಭ್ರಾಂತ ಸ್ಥಿತಿಯಲ್ಲಿದ್ದಾರೆ. ಆ ಭ್ರಾಂತಿಯಿಂದ ಹೊರಗೆ ಬರಬೇಕಾದ್ರೆ ಇಂಥ ಜ್ಞಾನಸತ್ರವೇ ಆಗಬೇಕು. ದೇವರೆಲ್ಲ ಒಂದೇ, ಎಲ್ಲರೂ ಮಾಡೋದು ದೇವರ ಪೂಜೆ. ನಾಮಕರಣ ಮಾಡಿದ್ದರಿಂದ ನಾವು ಕೆಟ್ಟದ್ದು, ದೇವರಿಗೆ ಹೆಸರಿಟ್ಟದ್ದರಿಂದ ಮಾತ್ರ ಬೇರೆ ಆದ್ದು. ಹೆಸರಿದ್ದರೆ ಎಲ್ಲರೂ ದೇವರ ಪೂಜೆ ಮಾಡುತ್ತಾರೆ. ಮುಸ್ಲಿಮರು ಮಹಮ್ಮದನ ದೇವರಂತಾರೆ, ಅವನ ಪೂಜೆ ಮಾಡ್ತಾರೆ. ಕ್ರಿಶ್ಚಿಯನ್ರು ಯೇಸುವನ ದೇವರಂತಾರೆ, ಅವನ ಪೂಜೆ ಮಾಡ್ತಾರೆ. ನಾವು ರಾಮಕೃಷ್ಣ ದೇವರಂತೆ ನಾವು ಪೂಜೆ ಮಾಡ್ತೇವೆ. ಜೈನರು ಮಹಾವೀರನಂತ ದೇವರು ಅಂತ ದೇವರು ಪೂಜೆ ಮಾಡ್ತಾರೆ ವಿನ ಬೇರೆ ಏನೂ ಇಲ್ಲ. ಎಲ್ಲರೂ ದೇವ್ರ ಪೂಜೆ ಮಾಡೋದು. ಎಲ್ಲರೂ ಮಾಡೋ ದೇವ್ರ ಪೂಜೆ ಆದಮೇಲೆ ಬೇರೆ ಯಾಕೆ ಭಿನ್ನತೆ ಯಾಕೆ ನಮ್ಮಲ್ಲಿ? ನಾವೆಲ್ಲರೂ ದೇವರ ಪೂಜೆ ಮಾಡೋದು. ಆ ಸಿದ್ಧಾಂತ ಮುಂದೆ ಬರ್ತದೆ ಅನ್ನುವ ಆಸೆಯಿಂದ ಯಾಗ ಮಾಡ್ತಾಯಿದ್ದೇವೆ. ಈ ಕ್ಷೇತ್ರದಲ್ಲಿ ಇನ್ನಷ್ಟು ಯಾಗಗಳಾಗುವ ಸಾಧ್ಯತೆಗಳು ಕೂಡ ಯಾಗ ಭೂಮಿ ಅಂದಾಗ ಮಾಡಿಸ್ಕೊಳ್ತಾ ಇರುತ್ತದೆ, ಬಿಡೋದಿಲ್ಲ. ಹಾಗಾಗಿ ಆಗ್ತಾ ಇರ್ತದೆ. ಸ್ವಾಮೀಜಿಗಳೇ, ನಿಮ್ಮ ಆಶೀರ್ವಾದ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೂ ಇರಲಿ ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಪ್ರಣಾಮಗಳು. ಬಂಧುಗಳೇ, ಇದೀಗ ಈ ಮಹಾಯಾಗದ ಅಧ್ವರ್ಯಗಳು ನಮ್ಮೊಂದಿಗಿದ್ದಾರೆ. ಯಾಜಿ ನಿರಂಜನ್ ಭಟ್ರವರು ಈ ಯಾಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ಮಾತುಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಧರ್ಮದರ್ಶಿಯ ಜವಾಬ್ದಾರಿ ಇರುವ ನನಗೆ ಈ ಒಂದು ಮಹಾಯಾಗದಲ್ಲಿ ಪೂಜ್ಯ ಸ್ವಾಮೀಜಿಯವರು ಅಧ್ವರ್ಯುಗಳಾಗಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೇ ನಿರ್ದೇಶಕರಾಗಿರುವುದರಿಂದ ಈ ಹಿಂದಿನ ಯಾಗಗಳಲ್ಲಿ ಇಂತಹ ಕೆಲಸದಲ್ಲಿ ನಾನು ತೊಡಗಿಕೊಂಡದ್ರಿಂದ ಆ ಅನುಭವದಿಂದ, ಧೈರ್ಯದಿಂದ ಅದನ್ನು ಒಪ್ಪಿಕೊಂಡಿದ್ದೇನೆ ಮತ್ತು ಮಾಡಬಹುದು ಅಂತ. ಯಾಕಂದರೆ ಸ್ವಾಮೀಜಿಯವರು ನಿರ್ದೇಶನ ಮಾಡುವ ಯಾವುದೇ ಕಾರ್ಯಕ್ರಮ ಇದುವರೆಗೆ ಅದು ವಿಫಲವಾದ ಪ್ರಶ್ನೆಯೇ ಇಲ್ಲ. ಅದು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ, ನಿರೀಕ್ಷೆಗೂ ಮೀರಿದ ಸಫಲತೆಯನ್ನು ಕೊಟ್ಟಿದೆ. ಆ ಧೈರ್ಯದಿಂದ ಮತ್ತು ನಾವು ನಂಬಿದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅದು ಅನುಭವವೂ ನಮಗೆ ದಾರಿ ತೋರಿಸ್ತಾ ಇದೆ. ಆ 100ನೇ ವರ್ಷ ಆಚರಿಸ್ತಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇಡೀ ಲೋಕಕ್ಕೆ ಜ್ಞಾನವನ್ನು ಕೊಡುವ ಏನೋ ನಿರ್ಧಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪ್ರೇರಣೆ ಆಗಿರಬೇಕು ಎಂಬ ಸಂತೋಷದಿಂದಲೇ ನಾವು ಈ ಕೆಲಸವನ್ನು ಈಗ ಭಕ್ತಿ ಶ್ರದ್ಧೆಯಿಂದ ನಮಗೆ ಸಾಧ್ಯವಾದಷ್ಟು ಮಟ್ಟಿನ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇವೆ. 6 ದಿನಗಳ ಇವತ್ತು ಯಾಗದ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು ವಹಿಸಿಕೊಂಡು ಮಾಡಿದ ಈ ಜವಾಬ್ದಾರಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಬೆಳಗಿನ ಉಪಾಸನೆ ಭಾಗ, ಹೋಮದ ಉಪನಿಷತ್, ದಿನಕ್ಕೊಂದು ಉಪನಿಷತ್ತಿನಂತೆ ಈಗ ಉಪನಿಷತ್ತಿನ ಹೋಮ ನಡೀತಾ ಇರ್ತದೆ. ಸಾಯಂಕಾಲ ಅಲ್ಲಿಯ ಔಪಾಸನಾ ಭಾಗದ ಮಂತ್ರಗಳಿಂದ ಮತ್ತೊಮ್ಮೆ ಹೋಮ ಇರ್ತದೆ. ಮಧ್ಯದಲ್ಲಿ ಬೆಳಿಗ್ಗೆ ಮಾನ್ಯಾನ್ಮಾನಯ ಎಂಬ ಇದರಲ್ಲಿ ಜನರ ಒಬ್ಬನ್ನು ಇಲ್ಲಿಯ 2 ಜಿಲ್ಲೆಗಳ ಒಳಗಿನಂತಿರುವಂತಹ ವೃದ್ಧರು ಅವರು ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ
ಅವರದಾದಂತಹ ಏನು ಅನುಭವ ಇದೆ ಅದನ್ನು ಕೇಳಿಕೊಂಡು ಅದನ್ನು ಹಂಚಿಕೊಳ್ಳುವ ಇದು ಒಂದು ಜ್ಞಾನದ ಸಂಗ್ರಹ ಎಂಬ ರೀತಿಯಲ್ಲಿ ಆ ಕಾರ್ಯಕ್ರಮದಲ್ಲೂ ನಿತ್ಯ ನಡೀತಾ ಇದೆ. ಮಧ್ಯಾಹ್ನದ ಬಳಿಕ ಬೆಳಿಗ್ಗೆ ನಡೆದ ಯಾಗದ ಬಗ್ಗೆ ಆ ಚಿಂತನ ಮಂತ್ರ ನಡೆಯುತ್ತಿರ್ತದೆ. ನಾವು ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ, ಮಂತ್ರಗಳನ್ನು ಅವರು ಉಚ್ಚರಿಸುವಾಗ ಆಹುತಿ ಕೊಡುವಂಥದ್ದು ಇರ್ತದೆ. 4 ಕುಂಡಗಳಲ್ಲಿ ಅದು ವಿಭಜಿಸಲ್ಪಡ್ತದೆ. ಆ ಮಂತ್ರಗಳನ್ನು ಕೇಳಿಕೊಂಡು ನಾವು ಸ್ವಾಹಾಕಾರದೊಂದಿಗೆ ಆಹುತಿಯನ್ನು ಅರ್ಪಿಸ್ತಾ ಇರ್ತೇವೆ. ಆ ಮಂತ್ರಗಳಲ್ಲಿ ಎಲ್ಲ ಅರ್ಥ ಆಗುವಂಥದ್ದು ಅಂತ ಇರುವುದಿಲ್ಲ, ಅದು ಬ್ರಾಹ್ಮಿ ಭಾಷೆಯಲ್ಲಿದೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಸಂಸ್ಕೃತದಲ್ಲಿ ಆದರೆ ನಮಗೆ ಗೊತ್ತಾಗುವುದು. ಆ ಬ್ರಾಹ್ಮಿ ಭಾಷೆಯಲ್ಲೂ ಇರುವಂತಹ ಮಂತ್ರಗಳನ್ನು ನಮಗೆ ಇರುವ ಸಂದೇಹಗಳಾಗಿ ಏನಾದರೂ ಬಂದಿದ್ದರೆ ಸಾಯಂಕಾಲದ ಸಭೆಯಲ್ಲಿ ಅದರ ವಿಮರ್ಶೆ ನಡೀತದೆ. ಸ್ವಾಮೀಜಿಯವರು ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ಟು ನಮ್ಮನ್ನೆಲ್ಲ ಅದಕ್ಕೆ ಸರಿಯಾಗಿದೆ ನಾವು ಮಾಡಿದ ಕೆಲಸ ಅನ್ನುವಂಥ ರೀತಿಯಲ್ಲಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಇದುವರೆಗೆ ನಡೆದ ಯಾಗದ ಭಾಗ ತುಂಬ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದೆ. ಎಲ್ಲರಿಗೂ ಇದರ ಸತ್ಫಲ ದೊರೆಯಲಿ ಎಂಬ ಒಂದು ಸದುದ್ದೇಶದಿಂದ ಅದೇ ಒಂದು ಅಪೇಕ್ಷೆ ಇಟ್ಟುಕೊಂಡು ದೇವರ ಸೇವೆಯಂತೆ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಜನವನ್ನು ನಿರೀಕ್ಷೆ ಮಾಡ್ತಾಯಿದ್ದೀರಿ? ಬರುವಂತಹ ಜನರಿಗೆ ನಿರಂತರವಾಗಿ ಯಾವೆಲ್ಲ ವ್ಯವಸ್ಥೆ? ನಿತ್ಯ ಅನ್ನದಾನ ಈಗಾಗಲೇ ನಡೀತಾ ಇರ್ತದೆ. ವಾರದ 3-4 ದಿನದಲ್ಲಿ 1,000 ಮಿಕ್ಕು ಜನ ಮಧ್ಯಾಹ್ನದ ಊಟಕ್ಕಿರ್ತಾರೆ. ಕೆಲವು ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆದರು. ಈಗ ಯಾಗ ಶುರುವಾದ ಬಳಿಕ ದಿನ ಸಾವಿರಾರು ಜನ ಮಧ್ಯಾಹ್ನಕ್ಕೆ ಬರ್ತಾ ಇರ್ತಾರೆ. ಅದಿನ್ನೂ ನಾವೇನದಕ್ಕೋಸ್ಕರವೇ ವಿಶೇಷ ಪ್ರಕಟಣೆ ಅಂತ ಎಲ್ಲಿಯೂ ಕೊಡಲಿಕ್ಕೆ ಹೊರಡಲಿಲ್ಲ. ನಮ್ಮ ಅಳತೆ ಮೀರಿ ಅಥವಾ ನಾವು ಎಣಿಕೆ ಮೀರಿಯೂ ಜನ ಬರಲಿಕ್ಕೂ ಸಾಕು. ಅದಕ್ಕೆ ಬಂದವರು ಯೋಗ ಇದ್ದವರು ಬರಲಿ, ಯಾವುದೋ ರೀತಿಯಿಂದ ಗೊತ್ತಾಗ್ತದೆ ಎಂಬ ಅಪೇಕ್ಷೆ ಇಟ್ಕೊಂಡು ನಾವು ಮಾಡ್ತಾ ಇರ್ತೇವೆ. ಈ ಯಾಗದ ಆ ಒಂದು ಮಂತ್ರದ ಶಕ್ತಿ ಅದು ಯಾರಿಗೆ ತಲುಪಬೇಕೋ ತಲುಪ್ತದೆ, ಹೇಗೋ ಮಾಡಿಕೊಂಡು ಬರ್ತಾರೆ. ಆ ರೀತಿಯಲ್ಲಿ ಬರುವವರು ಸಾಕು, ಅದಕ್ಕಿಂತ ಹೆಚ್ಚು ಬೇಡ ಎಂಬ ನಮ್ಮ ಮನದೊಳಗಿನ ಅಪೇಕ್ಷೆಯೂ ಇರ್ಬೋದು. ಆದರೂ ಸಾವಿರಾರು ಜನ ಬರ್ತಾ ಇದ್ದಾರೆ. ದಿನ ಅನ್ನದಾನಕ್ಕೆ ವ್ಯವಸ್ಥೆ ಇದೆ. ಯಾರು ಬಂದರೂ ಕೂಡ, ಎಷ್ಟು ಜನ ಆದರೂ ಕೂಡ ಇಲ್ಲಿ ಅನ್ನದಾನಕ್ಕೆ ಕೊರತೆ ಆಗೋದಿಲ್ಲ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ. ಹಾಗಾಗಿ ದಿನಕ್ಕೆ ಅದು ಅಭಿವೃದ್ಧಿ ಆಗ್ತಾ ಹೋಗಬಹುದು. ಅಭಿವೃದ್ಧಿ ಆಗ್ತಾ ಹೋದರೂ ಅದಕ್ಕೆ ವ್ಯವಸ್ಥೆ ಇಲ್ಲಿ ಖಂಡಿತ ಕಡಿಮೆ ಆಗಲಿಕ್ಕಿಲ್ಲ ಎಂಬ ಭರವಸೆಯೊಂದಿಗೆ ಅದು ಚೆನ್ನಾಗಿ ನಡೆಯಲಿ ಅಂತ ನಾವು ಬಂಧುಗಳೇ, ಪಾವಂಜೆಯ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದಾಕ್ಷಣಲ್ಲಿ ನಮಗೆ ವಿಶೇಷವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಒಂದು ಪ್ರವೃತ್ತಿ. ಇಲ್ಲಿನ ಅರ್ಚಕ ವರ್ಗ ಇರ್ಬೋದು ಅಥವಾ ಇಲ್ಲಿನ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರನ್ನೂ ಸಮಾನವಾಗಿ, ಯಾವುದೇ ಜಾತಿ ಮತ ಧರ್ಮಗಳ ಒಂದು ಪರಿಭೇದವನ್ನು ಮಾಡದೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಡೆಯುತ್ತಿರುವಂಥ ಯಾಗದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರುವಂತಹ ಶಶೀಂದ್ರ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಯಾಗ ಯಾವ ರೀತಿ ಸಾಗ್ತದೆ, ಅದಕ್ಕೆ ಬೇಕಾದಂತಹ ಪೂರಕ ತಯಾರಿಗಳೇನು, ಈ ಕ್ಷೇತ್ರದಲ್ಲಿ ಯಾವೆಲ್ಲ ವಿಚಾರಗಳು ನಡೀತಾ ಇದೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ, ಆಡಳಿತ ಮುಕ್ತೇಸರನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆ ನೆಲೆಯಲ್ಲಿ ನನಗೆ ಯಾಗಾಧ್ಯಕ್ಷ ಪಟ್ಟ ಒಲಿದಿರ್ಬೋದು ಅಂತೇಳಿ ನಾನು ಎಣಿಸ್ತೇನೆ. ವಿನಃ ವಿಶೇಷ ಪ್ರಯತ್ನ ಅಥವಾ ವಿಶೇಷ ಸಾಧನೆ ಏನು ನಾನು ಮಾಡಿ ಅದು ಸಿಕ್ಕಿದೆ ಅಂತೇಳಿ ನಾನು ಅಂದುಕೊಳ್ಳೋದಿಲ್ಲ. ಎಕ್ಸ್ ಅಫಿಷಿಯೋ. ಆದರೆ ಈ ಯಾಗ ಇಲ್ಲಿ ನಡೀತದೆ ಅಂತೇಳಿ ಹೇಳುವಾಗ ನನಗೆ ಹಿಂಜರಿಯುವ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದರೆ ಈಗಾಗಲೇ ಈ ಕ್ಷೇತ್ರದಲ್ಲಿ ಭಾಳಷ್ಟು ಯಾಗಗಳು ನಿತ್ಯಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆಗಿದೆ. ಮತ್ತು ಅದರ ಅನುಭವದಲ್ಲಿ ಹೇಳೋದಾದರೆ ಅದೆಲ್ಲ ಯಶಸ್ವಿಯಾಗಿ ನಿರ್ವಹಣೆ ಆಗಿದೆ. ಮತ್ತು ಅದರ ಪರಿಣಾಮವಾಗಿ ಸಾಧಾರಣ ಈ ಸುತ್ತಮುತ್ತಲ ಪರಿಸರದಲ್ಲಿ ಯಾಗ ಅಂತ ಹೇಳಿದರೆ ಅದಕ್ಕೆ ಅವರು ಮಾನಸಿಕವಾಗಿ ತಯಾರಾಗಿಯೇ ಈ ಪರಿಸರದಲ್ಲಿ ಅಂಥ ಒಂದು ಸಹಕಾರ ಮನೋಭಾವನೆ ಮತ್ತು ಧಾರ್ಮಿಕ ಮನೋಭಾವನೆ ವೃದ್ಧಿಯಾಗಿದೆ ವರ್ಷಗಳಲ್ಲಿ. 2002ರಿಂದಲೂ ನೋಡಿದ ಹಾಗೆ ಅದು ಬೇರೆ ಎಲ್ಲ ಪ್ರದೇಶಗಳಿಗಿಂತ ವಿಶೇಷವಾಗಿ ಇಲ್ಲಿ ಕಂಡುಬರ್ತದೆ. ಮತ್ತು ನಮ್ಮ ಆಡಳಿತ ಮಂಡಳಿಯು ಕೂಡ ಈ ಯಾಗ ನಿರ್ವಹಣೆ ಇಂಥ ಸಂದರ್ಭಗಳಲ್ಲಿ ತುಂಬ ಪರಿಣತಿಯನ್ನು ಹೊಂದಿದೆ ಅಂತೇಳಿ ಭಾವಿಸ್ತೇನೆ ನಾನು. ಹಾಗೆ ಇಲ್ಲಿ ಈಗ ಏನಾಗಿದೆ ಅಂತೇಳಿ ಹೇಳಿದರೆ, ಈಗ ನಾವು ಆರಂಭಿಸಿದ ಇದು ಸ್ವರೂಪ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದು ಕಲ್ಪನೆ ಆಡಳಿತ ಮಂಡಳಿಗೆ ಅಥವಾ ಯಾಗಾಧ್ಯಕ್ಷನಾಗಿ ನನಗೆ ಪೂರ್ತಿಯಾಗಿ ಇಲ್ಲದಿದ್ದರೂ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಯಾಗ ನಿರ್ದೇಶಕರು ನಮಗೆ ಇರುವುದರಿಂದ ಧೈರ್ಯವಾಗಿ ನಾವು ಇದನ್ನು ಕೈಗೊಂಡಿದ್ದೇವೆ. ಮೊದಲಾಗಿ ನಾನು ಹೇಳೋದು ಅಂತ ಹೇಳಿದರೆ ಶತಮಾನೋತ್ಸವ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ಏನಾದರೂ ಬೇಕು ಅಂತೇಳಿ ಸ್ವಾಮೀಜಿ ಸಂಪರ್ಕ ಮಾಡಿದ್ದೇವೆ ನಾವು. ಆವಾಗ ಅವರು ನಾನು ಕಾಲ ಬಂದಾಗ ಹೇಳ್ತೇನೆ ಅಂತೇಳಿ ಹೇಳಿದರು. ತುಂಬ ಶಾರ್ಟ್ ನೋಟಿಸ್ ಅಂತೇಳಿ ಒಂದು 1 ತಿಂಗಳು ಮೊದಲು ಅವರು ಹೇಳಿದರೆ ಇಂಥದ್ದೊಂದು ಆಗಬೇಕು ಅಂತೇಳಿ. ಆಗಲೂ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತದೆ ಅಂತ ಹೇಳುವ ಕಲ್ಪನೆ ನಮಗೆ ಒಮ್ಮೆಲೆ ಬಂದಿರಲಿಲ್ಲ. ಮತ್ತು ಅದರ ವಿವರಗಳನ್ನು ಕೊಡುವಾಗ
ಅದು ಈ ಥರ ನಡೀತದೆ ಅಂತ ಹೇಳೋದೊಂದು ಗೊತ್ತಾಯಿತು. ಇವಾಗ ನಾವು ಈಗ ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ. ನಮ್ಮಲ್ಲಿ ಸಾಧಾರಣ ಒಂದು ಈ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಇಲ್ಲಿ ಬರುವ ಜನರು ಮತ್ತು ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕನಿಷ್ಠವಾಗಿ ಆದರೂ ಒದಗಿಸುವ ಸೌಲಭ್ಯ ಈಗಾಗಲೇ ಇದೆ. ಅದನ್ನು ಬಳಸಿಕೊಂಡು ಈ ಯಾಗ ಪ್ರಕ್ರಿಯೆಯನ್ನು ಆರಂಭಿಸಿದ್ದೇವೆ. ಇನ್ನು ಮುಂದಕ್ಕೆ ಹೋಗುವಾಗ ಮುಂದೆ ಜನರ ಸಹಕಾರದಿಂದ ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲುಬಹುದು. ಆದರೆ ಕನಿಷ್ಠ ಸೌಲಭ್ಯ ಅನ್ನುವಂಥದ್ದು ಯಾಗ ಪ್ರಕ್ರಿಯೆಯಲ್ಲಿ ಆಗುವಾಗ ತುಂಬ ವೈಭವದಿಂದ ನಡೀತಾ ಇದೆ. ಯಾಗ ಪ್ರಕ್ರಿಯೆಯಲ್ಲಿ ವೈಭವ ಖಂಡಿತ ಇದೆ. ಅದು ಈಗಾಗಲೇ ನಮ್ಮ ಧರ್ಮದರ್ಶಿಯವರು ಹೇಳಿದಾಗೆ ಆದಷ್ಟು ಜನರನ್ನು ಇದು ತಲುಪಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳುವ ಉದ್ದೇಶ ನಮಗೆ ಇದೆ. ಈ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಬಹುಶಃ ನಾನು ಇದನ್ನು ನಿಮ್ಮ ಹತ್ರ ಕೇಳಬೇಕಾಗ್ತದೆ. ಕಳೆದ ವರ್ಷ ನಾನು ಗಮನಿಸಿದ್ದೀನಿ, ಇಡೀ ಒಂದು ವರ್ಷ ಒಂದು ಕಡೆ ವಿಶ್ವಜಿಗೀಷದ ಯಾಗದ ಪ್ರಕ್ರಿಯೆ ಆಗ್ತಾಯಿತ್ತು, ಅದರ ಜೊತೆಯಲ್ಲಿ ಕಲಾರಾಧನೆ ಆಗ್ತದೆ ಬೇರೆ ಬೇರೆ ವಿಭಾಗಗಳಲ್ಲಿ. ಬಹಳಷ್ಟು ಖರ್ಚು ವೆಚ್ಚಗಳಿದೆ. ಇದಕ್ಕೆ ಜನರ ಅಥವಾ ಈ ಕ್ಷೇತ್ರದ ಭಕ್ತರ ಸಹಕಾರ ಯಾವ ರೀತಿ? ಖಂಡಿತ ಭಕ್ತರ ಸಹಕಾರದಿಂದಲೇ. ಮತ್ತು ಎಲ್ಲವೂ ನಾವು ಹಣ ಕೊಟ್ಟೇ ಮಾಡಿಸಬೇಕು ಅಥವಾ ಖರ್ಚು ಮಾಡಿಯೇ ಮಾಡಬೇಕು ಅಂತ ಹೇಳುವ ಒಂದು ಕಲ್ಪನೆ ಅಲ್ಲದೆ, ಅದನ್ನೇ ನಾನು ಹೇಳಿದೆ. 15 ವರ್ಷ 20 ವರ್ಷಗಳಲ್ಲಿ ಇಲ್ಲಿಯ ಜನರ ಮನಸ್ಸು ಯಾವ ರೀತಿ ಆಗಿದೆ ಅಂತೇಳಿ ಹೇಳಿದರೆ, ಎಲ್ಲವೂ ಹಣ ಕೊಟ್ಟು ಮಾಡಬೇಕು ಅಥವಾ ನಾವು ಖರ್ಚು ಮಾಡಿಯೇ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇರುವುದಿಲ್ಲ. ತುಂಬ ಜನ ಬಹಳ ರೀತಿಗಳಲ್ಲಿ ಸಹಕಾರ ಮಾಡ್ತಾರೆ. ಎಲ್ಲವನ್ನು ಹಣ ಕೊಟ್ಟು ಪಡೆಯುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅದು ನಮಗೆ ಅಷ್ಟು ಆರ್ಥಿಕವಾಗಿ ಹೊರೆ ಅಂತೇಳಿ ಅನಿಸುವುದಿಲ್ಲ. ಆರ್ಥಿಕವಾಗಿ ಹೊರೆ ಇದ್ದಾಗ ಅದಕ್ಕೆ ತಕ್ಕದಾದ ಜನರು ಅದಕ್ಕೆ ಮುಂದೆ ಬಂದು ನಮಗೆ ದೇವರ ಪ್ರೇರಣೆಯೇನೋ ಅದು ಸಹಕಾರ ಮಾಡ್ತಾ ಬಂದಿದ್ದಾರೆ. ಇಷ್ಟರವರೆಗೆ ನಮಗೆ ಕೊರತೆ ಅಂತೂ ಖಂಡಿತ ಆಗಲಿಲ್ಲ. ಅದು ಯಾಗ ನಿರ್ದೇಶಕರ ಒಂದು ಆಶೀರ್ವಾದ ಇರ್ಬೋದು.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.